ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು The beginning of everything. Abaran. ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ, ಚೇಳೂರ್ ವರಾಹರೂಪ ಫಾರ್ಮ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶಾಲಿಮಾರ್ ಗೋಲ್ಡ್ ಟೀ, ಕರ್ನಾಟಕದ ಅತ್ಯಂತ ರುಚಿಕರ ಚಹಾ, ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ, ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು, ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ. ಬಂಟ್ವಾಳದ ನಗರ ಪೊಲೀಸ್ ಠಾಣೆ ಶ್ರೀ ಕ್ಷೇತ್ರದಲ್ಲಿ ಸಣ್ಣ ಮಕ್ಕಳು ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಬಿಸಿ ರೋಡ್ನ ಹೃದಯ ಭಾಗದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 22ರ ಸೋಮವಾರದಿಂದ ಅಕ್ಟೋಬರ್ 2ರ ಗುರುವಾರದವರೆಗೆ ಶರನ್ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಜರುಗಲಿದೆ. 1250 ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರ ಊರ ಪರವೂರ ಭಕ್ತರನ್ನ ಹೊಂದಿರುವ ಕ್ಷೇತ್ರ. ಬಂಟ್ವಾಳದ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಊರವರ ಸಹಕಾರದಿಂದ ನಡೆಸುವ ಕ್ಷೇತ್ರ ಇದಾಗಿದೆ. ಶರನ್ನವರಾತ್ರಿಯ ಉತ್ಸವವನ್ನು ಕಿ ಕಾಂಗೋಡು ಬ್ರಹ್ಮಶ್ರೀ ಅರವತ್ ಪದ್ಮನಾಭ ತಂತ್ರಿವರೇಣ್ಯರ ಮಾರ್ಗದರ್ಶನ ಹಾಗೂ ಅರ್ಚಕರ ವರ್ಗದವರ ನೇತೃತ್ವದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಗೆ ಚಂಡಿಕಾ ಹೋಮ ಮತ್ತು ನವರಾತ್ರಿ ಮಹೋತ್ಸವ ಹಾಗೂ ಇತರ ಸೇವೆಗಳು ವಿಜೃಂಭಣೆಯಿಂದ ನಡೆಯುತ್ತದೆ. ಅಗಣಿತ ಒಲವಿನ ಅನುಪಮ ಚೆಲುವಿನ ಧರಣಿಯ ತೂಕದ ಸಿರಿಯವಳು ದುರ್ಗಾ ದೇವಿ ಓಂಕಾರಿ ಅಮ್ಮ ಸರ್ವಶಕ್ತಿ ಹ್ರೀಂಕಾರಿ.
ಸ್ಕಂದ ಮಾತೆಯ ಪೂಜೆ ಮಾಡಿರಲು ಖಚಿತ ತಾಯಿ ಒಲವು, ಕಾಳಿ ದೇವಿಯ ಕೃಪೆಯು ಒಲಿದಿರಲು ಸೃಷ್ಟಿಯಲ್ಲೇ ಗೆಲುವು, ಗೌರಿ ಮಾತೆಗೆ ಗಂಗೆ ಸೋಕಿರಲು ಆಶ್ಚರ್ಯ ಸಂತೋಷವು, ಸಿದ್ಧಿದಾತ್ರಿಗೂ ಪೂರ್ಣ ಚಂದಿರನ ಶಾಂತ ಪ್ರಭೆಯ ಮಗವು, ಕರುಣೆಯಲ್ಲಿ ಕಡಲಿವಳು, ಪಾಪಗಳ ಕ್ಷಮಿಸುವಳು, ನೋವುಗಳ ನೀಗುವಳು, ಪ್ರೀತಿಯನೇ ಬಡಿಸುವಳು, ಹಿತವನ್ನೇ ಬಯಸುತ್ತ ಮನುಕುಲ ಹರಸುತ್ತ ಬದುಕನೆ ಬೆಳಗುವ ಗುಣದವಳು ದುರ್ಗಾ ದೇವಿ ಓಂಕಾರಿ ಅಮ್ಮ ಸರ್ವಶಕ್ತಿ ಹ್ರೀಂಕಾರಿ, ಧರ್ಮದ ಧಾರಿಣಿ ಸತ್ಯದ ಚಾರಿಣಿ ನೀಡು ನಿನ್ನಾಲುನೆ, ಕಣ ಕಣ ಕಣದಲ್ಲೂ ಹರಿಯಲು ನಿಜ ಭವಣೆ, ಕ್ಷಣ ಕ್ಷಣ ಕ್ಷಣದಲ್ಲೂ ನಡೆಸುವೆ. ಶ್ರೀ ಕ್ಷೇತ್ರದಲ್ಲಿ ಡಿವೈಎಸ್ಪಿ ಎಸ್ ವಿಜಯಪ್ರಸಾದ್, ಜಗನ್ನಾಥ ಚೌಟ ಬದಿಗುಡ್ಡೆ ಗೌರವಾಧ್ಯಕ್ಷರಾಗಿಯೂ, ಭುವನೇಶ್ ಪಜ್ಜಿನಡ್ಕರ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಈಶ್ವರ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಹೇಳೋದು ಹೀಗೆ. ಶರನ್ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ವರ್ಷಂಪ್ರತಿಯಂತೆ ತಂತ್ರಿವರೇಣ್ಯರ ನಿರ್ದೇಶಾನುಸಾರವಾಗಿ ಊರಿನ ಹಸ್ತರು ನಿಶ್ಚಯಿಸಿದ ಪ್ರಕಾರವಾಗಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಗಣಪತಿ ಹೋಮ, ಹಾಗೆ ವಿಶೇಷ ಮಹಾಪೂಜೆ, ಚಂಡಿಕಾ ಹೋಮ, ಮಧ್ಯಾಹ್ನ ವಿಶೇಷ ಮಹಾಪೂಜೆಯನ್ನು ಮಾಡಿಕೊಂಡು ಅನ್ನದಾನ, ಸಂಧ್ಯಾಕಾಲದಲ್ಲಿ ಭಜನಾ ಸೇವೆ, ಹಾಗೆ ಕೆಲವು ವಿಶೇಷ ದಿನಗಳಲ್ಲಿ ಅಂದರೆ ಲಲಿತಾ ಪಂಚಮಿ ಅಥವಾ ಮಹಿಷಮರ್ದಿನಿ ಪೂಜೆ, ಹಾಗೆ ಸರಸ್ವತಿ ಪೂಜೆಯ ದಿವಸ ಅರಶಿನದಿಂದ ಅಲಂಕಾರ, ಒಂದು ದಿವಸ ಕುಂಕುಮದಿಂದ ಅಲಂಕಾರ, ಹಾಗೆ ಒಂದು ದಿವಸ ಸರಸ್ವತಿ ಅಲಂಕಾರ ಅಂದರೆ ವೀಣಾಪಾಣಿಯಾಗಿ ಸರಸ್ವತಿ ಅಲಂಕಾರ ಅಂತ ಹೇಳಿ, ಹಾಗೆ ಬೇರೆ ದಿವಸ ಭಕ್ತರು ತಂದುಕೊಟ್ಟರೆ ವಸ್ತ್ರಾಲಂಕಾರ ವಿಶೇಷವಾಗಿ ಮಾಡ್ತೇವೆ. ಹಾಗೆ ಈ ವರ್ಷದ ಒಂದು ವಿಶೇಷವಾದ್ದೇನು ಅಂತ ಹೇಳಿದರೆ ಮಧ್ಯಾಹ್ನದ ಹೊತ್ತಿಗೆ ಭಕ್ತಿ ಸಂಗೀತ ಅಂತ ಹೇಳುವಂಥ ವಿಶೇಷ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಹಾಗೆ ಇದು ವರ್ಷಂಪ್ರತಿ ನಡೆಯುತ್ತಾ ಇದೆ. ಹಾಗೆ ಈ ವರ್ಷ ಮಾತ್ರ ಇದರ ಜೊತೆಯಲ್ಲಿ ಏನು ಅಂತ ಹೇಳಿದರೆ 10 ಸಮಸ್ತರಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ಉದ್ದೇಶದಿಂದ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ಒಂದು ವಿವಾಹಕ್ಕೆ ಅಥವಾ ಶುಭ ಕಾರ್ಯಗಳು ಏನಾದರೂ ಇದ್ದರೆ ಅದಕ್ಕೆ ಬೇಕಾದಂತಹ ಒಂದು ಕಟ್ಟಡದ ಅನಿವಾರ್ಯತೆ ಉಂಟು. ಆ ಉದ್ದೇಶಕ್ಕೋಸ್ಕರವಾಗಿ ಆಡಳಿತ ಸಮಿತಿಯವರು ಊರವರೆಲ್ಲ ಸೇರಿಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ಕೂಡ ಭಕ್ತ ಜನರ ಸಹಕಾರ ಅತಿ ಅಗತ್ಯವಾಗಿ ಬೇಕು. ಹಾಗೆ ಈ ದೇವಸ್ಥಾನಕ್ಕೆ ಅಂತೇಳಿ ಪ್ರತ್ಯೇಕವಾದಂಥ ಆಸ್ತಿ ಅಂತ ಹೇಳುವಂಥದ್ದಿಲ್ಲ, ಭಕ್ತರೇ ಇದರ ಆಸ್ತಿ. ಹಾಗೆ ಭಕ್ತರೆಲ್ಲರ ಕೂಡುವಿಕೆಯಿಂದ ಪ್ರತಿ ಶುಕ್ರವಾರ ಕೂಡ ಸಾವಿರಗಟ್ಟಲೆ ಜನ ಬಂದು ಇಲ್ಲಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ದೇವರ ಸನ್ನಿಧಿಯಲ್ಲಿ ತುಲಾಭಾರ ಸೇವೆ, ಒಂದು ಸಂತತಿ ಇಲ್ಲದೆ ಎಷ್ಟೋ ವರ್ಷ ಆದಂಥವರು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮಗು ಆದ ಮೇಲೆ 3 ವರ್ಷದಲ್ಲಿ ಮಗುವಿಗೆ ತುಲಾಭಾರ ಮಾಡಿಸ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋದವರಿಗೆ ಎಷ್ಟೋ ಜನಕ್ಕೆ ಸಂತತಿ ಆಗಿದೆ. ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ವಯಂವರ ಭಾರತಿ ಪೂಜೆ, ಹೀಗೆ ಅವರವರ ಅಪೇಕ್ಷೆ ಅನುಸಾರವಾಗಿ ಬೇರೆ ಬೇರೆ ರೀತಿಯ ಸೇವೆಗಳನ್ನೆಲ್ಲ ಸನ್ನಿಧಿಯಲ್ಲಿ ಮಾಡಿಸ್ತಾ ಇದ್ದಾರೆ. ಆ ಮಾಡಿದ್ದಕ್ಕೆ ತಕ್ಕಾಗಿ ನಂಬಿದಲ್ಲಿಗೆ ಇಂಬು ಅಂತ ಹೇಳುವಂಥ ಸತ್ಯವನ್ನು ಆ ಮಹಾತಾಯಿಯು ಅನುಗ್ರಹಿಸಿಕೊಂಡು ಬಂದಿದ್ದಾರೆ. ಹಾಗೆ ಮುಂದಕ್ಕೂ ಕೂಡ ನಾವು ನಂಬಿಕೊಂಡು ಬಂದಂತೆ ನಮ್ಮ ಇಚ್ಛೆ ಏನುಂಟೋ ಆ ಉದ್ದೇಶಕ್ಕಾಗಿ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ರೀತಿಯ ಸೇವೆಗಳು ದೇವರ ಸನ್ನಿಧಾನದಲ್ಲಿ ಕೊಟ್ಟು ದೇವರಿಗೆ ಶರಣು ಹೋದಲ್ಲಿಗೆ ಏನೇ ದೋಷ ಇದ್ದರೂ ಅದೆಲ್ಲವನ್ನು ಕೂಡ ಆ ತಾಯಿಯು ನಿಗ್ರಹಿಸಿ ಸುಖ ಸಂಪತ್ತನ್ನು ಅನುಗ್ರಹಿಸ್ತಾಳೆ ಅಂತ ಹೇಳುವಂಥ ಅಚಲವಾದಂಥ ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ. ಮುಂದಕ್ಕೂ ಕೂಡ ಆ ತಾಯಿಯ ಅನುಗ್ರಹವನ್ನು ಬೇಡಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ, ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ.
ಕಿಂಕರನ ಧ್ವನಿಗೆ ಕೊಡುಮತಿಯನು, ಕಿಂಕರನ ಧ್ವನಿಗೆ ಕೊಡುಮತಿಯನು. ಪಂಕಜನಾಭನ ಸೊಸೆಯೇ ಸರಸ್ವತಿಯೇ, ಪಂಕಜನಾಭನ ಸೊಸೆಯೇ ಸರಸ್ವತಿಯೇ, ಕಿಂಕರನ ಧ್ವನಿಗೆ ಕೊಡುಮತಿಯನು. ಮೊದಲ ಬಾರಿಗೆ ಶ್ರೀ ಕ್ಷೇತ್ರದಲ್ಲಿ ಸಣ್ಣ ಮಕ್ಕಳಿಂದ ಭಜನೆ ಸೇವೆ ನಡೆಯುತ್ತಿರುವುದನ್ನು ಕಾಣಬಹುದು. ಶ್ರೀ ಕ್ಷೇತ್ರದ ಬಗ್ಗೆ ನಿವೃತ್ತ ತಹಶೀಲ್ದಾರ್ ಮೋಹನ್ ರಾವ್ ಈ ರೀತಿ ಹೇಳುತ್ತಾರೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಅನ್ನಪೂರ್ಣೇಶ್ವರಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ ಭಕ್ತಜನರನ್ನು ಉದ್ಧಾರ ಮಾಡುವಂಥವಳು. ಇಲ್ಲಿ ನೆಲೆ ನಿಂತ ಮೇಲೆ ಭಕ್ತರ ಅಭೀಷ್ಟವನ್ನೆಲ್ಲ ಪೂರೈಸ್ತಾ ಇದ್ದಾಳೆ. ದೇವರಿಗೆ ಗರ್ಭಗುಡಿ, ಸುತ್ತುಪೌಳಿ ಇದನ್ನೆಲ್ಲ ಕಾಲಕ್ಕೆ ಅಮ್ಮ ಭಕ್ತರಿಂದ ಮಾಡಿಸಿಕೊಳ್ತಾ ಇದ್ದಾಳೆ. ಮುಂದೆಯೂ ಭಕ್ತರಿಗೆ ಅನುಗ್ರಹ ಮಾಡುತ್ತಾ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಶಕ್ತಿ ಅಮ್ಮ ತೋರಿಸ್ತಾ ಇದ್ದಾಳೆ. ಮೊದಲಿಗೆ ಬೋಳಂತೂರು ಚಂದ್ರರಾಜ್ ಶೆಟ್ಟರು ಮತ್ತು ಆನಂದರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಸೇರಿ ಇಲ್ಲಿ ಭಜನಾ ಮಂದಿರ ರೀತಿಯಲ್ಲಿದ್ದಂಥ ಈ ಭಜನಾ ಮಂದಿರವನ್ನು ದೇವಸ್ಥಾನದ ರೂಪಕ್ಕೆ ತಂದರು. ಅನಂತರ ಈಗಿನ ಅಧ್ಯಕ್ಷರ ತಂದೆಯವರು ಸೇಸಪ್ಪ ಕೋಟ್ಯಾನರು ಭಾಳ ಕಾಲ ಆಡಳಿತ ನಡೆಸ್ತಾಯಿದ್ರು. ಈಗ ನಮ್ಮ ಭುವನೇಶ್ವರು ಪಚ್ಚಿನಡ್ಕ ಮತ್ತು ಜಗನ್ನಾಥ್ ಶೆಟ್ಟರು ಮುಂತಾದವರ ಸಮಿತಿ ಇದರ ಆಡಳಿತೆಯನ್ನು ನೋಡಿಕೊಳ್ತಾ ಇದೆ. ಈಗ ಏನಂದರೆ ಪ್ರತಿ ಶುಕ್ರವಾರ ಮತ್ತು ಸಂಕ್ರಾಂತಿಯ ದಿವಸದಂದು ದೇವಿಯ ಸನ್ನಿಧಿಯಲ್ಲಿ ಸಹಸ್ರಾರು ಜನ ಬಂದು ಅನ್ನದಾಸೋಹ ಹೋಗ್ತಾ ಇದ್ದಾರೆ. ಅಮ್ಮನ ಅನುಗ್ರಹ ಪಡೆದುಕೊಳ್ತಾ ಇದ್ದಾರೆ. ಅವರಿಗೆ ಅನುಕೂಲವಾಗುವ ಹಾಗೆ ದೇವಸ್ಥಾನ ದಕ್ಷಿಣ ದಿಕ್ಕಿನಲ್ಲಿ ಒಂದು ಅನ್ನಛತ್ರ, ಹಾಗೆ ಸಮುದಾಯ ಭವನ, ಅರ್ಚಕರಿಗೆ ಅತಿಥಿ ಗೃಹ ಇವನ್ನೆಲ್ಲ ಒಂದು ಸುಮಾರು 6 ಕೋಟಿ ವೆಚ್ಚದಲ್ಲಿ ಆದಷ್ಟು ಬೇಗನೆ ಮಾಡಬೇಕು ಎನ್ನುವಂಥ ಸಂಕಲ್ಪ ಸಮಿತಿಯದ್ದು, ಹಾಗೆ ಭಕ್ತ ಜನರದ್ದು ಕೂಡ. ಅದನ್ನು ಆದಷ್ಟು ಬೇಗನೆ ಆಗುವ ಹಾಗೆ ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹಿಸಬೇಕು. ಹಾಗೆ ಭಕ್ತ ಜನರು ಅದಕ್ಕೆ ತನುಮನ ಧನದ ಸಹಕಾರ ನೀಡಬೇಕು ಅಂತ ವಿನಂತಿಸಿಕೊಳ್ತೇವೆ. ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಮೊದಲು ಗಣಪತಿಗೆ ಪೂಜೆ ನೆರವೇರಿಸಲಾಯಿತು. ಮೊದಲ ದಿನದಲ್ಲಿ ಶ್ರೀ ತಾಯಿಗೆ ಭಕ್ತರ ಸಮ್ಮುಖದಲ್ಲಿ ಮಹಾಪೂಜೆ ನೆರವೇರಿತನ್ನ ನೋಡಬಹುದು.
ಕಮಲಜಾತನ ಪ್ರೇಮ ಸುಂದರಿಯೇ ಅಮರ ವಿನುತೆಯೇ ಕಮಲ ನೇತ್ರೆ ಸಾವಿತ್ರಿ ಶಾರದೆಯೇ ವಿಮಲ ಚರಿತಳೆ ದಮೆ ದಯಾನ್ವಿತೆಯೇ ಶಮೆ ಶಾಂತಿ ನಿಲಯೇ ಕುಮುದ ಬಾಂಧವ ಕೋಟಿ ಪ್ರಭಾಮಯೇ ವರವ ಕರುಣಿಸು ಕರುಣಿ ಸರಸ್ವತಿಯೇ ಜಗದಾಧಿಮಾತೆಯೇ ಜಗದಾಧಿಮಾತೆಯೇ. ಶ್ರೀದೇವಿಯು ಅನ್ನಪ್ರಸಾದಕ್ಕೆ ಪಲ್ಲಪೂಜೆ ನೆರವೇರುವುದನ್ನು ಕೂಡ ಕಾಣಬಹುದು. ವರಸುವಿದ್ಯ ಸಂಗೀತೆ ಸುರವಾಣಿ ಪರಮ ಕಲ್ಯಾಣಿ ಶರಣ ಜನಪ್ರಿಯೇ. ಅನ್ನಪೂರ್ಣೇಶ್ವರಿ ತಾಯಿಯ ಅನ್ನಪ್ರಸಾದವನ್ನು ಸ್ವೀಕರಿಸುವ ತಾಯಿಯ ಭಕ್ತರು. ಪರಿಪೂರ್ಣಿ ದುರಿತ ದೂರಿಣಿ ಶರನ್ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸಿದ ತಾಯಿಯ ಭಕ್ತರಿಗೆ ತಾಯಿಯು ಸನ್ಮಂಗಳವನ್ನುಂಟು ಮಾಡಲಿ. ಕರುಣಿ ಸರಸ್ವತಿಯೇ ಜಗದಾಧಿಮಾತೆಯೇ. महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते. ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು The beginning of everything. Abaran. ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಚೇಳೂರ್ ವರಾಹರೂಪ ಫಾರ್ಮ್ಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶಾಲಿಮಾರ್ ಗೋಲ್ಡ್ ಟೀ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ. ಎಸ್ಸಿಡಿಸಿಸಿ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ಬೈಲ್ ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ. ಶಾಲಿಮಾರ್ ಗೋಲ್ಡ್ ಟೀ ಶ್ರೀ ಕ್ಷೇತ್ರದಲ್ಲಿ ಸಣ್ಣ